ಹರೇ ಶ್ರೀನಿವಾಸ. ಇವತ್ತು ನೋಡಿ ನಾನು ಸೋದೆಯಲ್ಲಿದ್ದೀನಿ. ಸೋದೆಯ ವಾದಿರಾಜ ಮಠಕ್ಕೆ ಬಂದಿದ್ದೆ ನಾನು ನಿನ್ನೆ. ವರ್ಷಕ್ಕೊಂದ್ಸಲ ಇಲ್ಲಿ ಬರೆದಿದ್ರೆ ನೆಮ್ಮದಿನೇ ಸಿಗೋದಿಲ್ಲ. ಇದು ಹಯಗ್ರೀವ ಸಮುದ್ರ, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು, ನಾನು ಹೊರಗೆ ಬಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇದು ತ್ರಿವಿಕ್ರಮ ದೇವರು, ಇದು ರಮಾದೇವಿ. ಆನಂತರ ನಿನ್ನೆ ಹೊರಟಾಗ ಮರವಂತೆ ಬೀಚ್ ಹತ್ರ ಕೆಲವು ವೀಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ, ಅದನ್ನೂ ನೋಡ್ಕೊಂಡು ಬನ್ನಿ. ತ್ರಾಸಿ ದಾಟಿದ ನಂತರ ಮರವಂತೆ ಬೀಚ್ ನೋಡಲಿಕ್ಕೆ ಅಂತೂ ತುಂಬ ಅದ್ಭುತ. ರೈಟ್ ಸೈಡಿಂದ ನಮಗೆ ನದಿ ಸೇರೋದು ಸಿಗುತ್ತೆ, ಲೆಫ್ಟ್ ಸೈಡಿಂದ ಸಮುದ್ರ ಸಿಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ಆ ಅಲೆಗಳ ಹೊಡೆತ ನೋಡೋದೇ ಚೆಂದ, ನೋಡ್ಕೋತಾ ಬನ್ನಿ. ಇದು ಮುಗಿತಿದ್ದ ಹಾಗೆ ಸೋದೆ ಮಠದ ಪೂಜೆನ ನೋಡ್ಕೊಂಡು ಬನ್ನಿ. ಸಂಸ್ಥಾನ ಪೂಜೆ, ವಾದಿರಾಜ ವೃಂದಾವನದ ಪೂಜೆ, ಭೂತರಾಜರ ಪೂಜೆ ಎಲ್ಲ. ಶ್ರೀ ವಿಷ್ಣುತೀರ್ಥಾಚಾರ್ಯರಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂವರಾಹ ದೇವರು, ರಾಜನಿಗೆ ಬರೆದು ಬಂದ ಶ್ರೀ ಹಯಗ್ರೀವ ದೇವರು, ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹ ದೇವರು, ರಾಜರು ಗೌತಮ ಗುಹೆಯನ್ನು ತಂದು ಪೂಜಿಸಿದ ವಿಠ್ಠಲ ದೇವರು, ಮಧ್ವಾಚಾರ್ಯರು ಪೂಜಿಸಿದ ಕಡಗೋರ ಶ್ರೀ ಕೃಷ್ಣ ದೇವರು, ಮಧ್ವಾಚಾರ್ಯರು ಪೂಜಿಸಿದ ಗರುಡವಾಹನ ಲಕ್ಷ್ಮೀ ನಾರಾಯಣ ದೇವರು, ರಾಜರು ಬಾಲಿ ಭಂಡಾರದಿಂದ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠ್ಠಲ ದೇವರು, ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಬರೆದು ಬಂದ ಶ್ರೀ ಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು, ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಪಚ್ಚೆ ವಿಠ್ಠಲ ದೇವರು, ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣುತೀರ್ಥಾಚಾರ್ಯರು ನೀಡಿದ ಹಯಗ್ರೀವ ದೇವರು, ಮಧ್ವಾಚಾರ್ಯರು ಊರ್ಧ್ವಬದರಿಗೆ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸಮುಷ್ಟಿ, ವೇದವ್ಯಾಸರು ನಾಮಾಸ ವಿದ್ಯಾ. ನೋಡ್ಕೊಂಡು ಬಂದ್ರಿ ತಾನೆ. ನಿನ್ನೆ ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ತೋರಿಸ್ಕೊತಾ ಬರ್ತೀನಿ, ನೋಡ್ಕೊಂಡು ಬನ್ನಿ. ಫಸ್ಟ್ ನಾನು ಸಾಂಬಾರಿಗೆ ಮಸಾಲೆ ಹುರ್ಕೊಂಡೆ. ಇವತ್ತಿನಿಂದ ದದಿ ವ್ರತ ಸ್ಟಾರ್ಟು. ಮಸಾಲೆಗೆ ಏನೆಲ್ಲ ಹಾಕ್ಕೋಬೇಕು ಅಂತ ನೋಡಿ. ನಾನು 1.5 ಲೀಟ್ರಷ್ಟು ಸಾಂಬಾರಿಗೆ ನೋಡಿ 1 ಚಮಚ ಉದ್ದಿನ ಬೇಳೆ, ಅರ್ಧದಿಂದ 3/4 ಚಮಚ ಕೊತ್ತಂಬರಿ ಬೀಜ, ಆನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ 1 ಚಿಟಿಕೆ ಮೆಂತ್ಯ ಕಾಳನ್ನು ಹಾಕಿ, ಖಾರಕ್ಕೆ ಇಷ್ಟು 1-3-4 ಕೆಂಪು ಮೆಣಸನ್ನು ಹಾಕ್ಕೊಂಡು ನೀಟಾಗಿ ಹುರಿದು, ಕೊನೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಹುರಿದ್ರೆ ಆಗೋಗ್ಬಿಡ್ತು. ಇದೆಲ್ಲ ಹುರಿದ ನಂತರ ತೆಂಗಿನಕಾಯಿ ಜೊತೆ ರುಬ್ಬಿಬಿಟ್ಟು ಸಾಂಬಾರಿಗೆ ಹಾಕಿದರೆ ಆಗಿಬಿಡ್ತು. ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಕ್ಕೊಳ್ಬೇಕು. ಹುಣಸೆಹಣ್ಣು ಸ್ವಲ್ಪ ಸಾಕು, ಯಾಕೆಂದರೆ ಸೌತೆಕಾಯಿ ಹುಳಿ ಇರೋದ್ರಿಂದ.
ಸ್ವಲ್ಪ ಇಂಗು ಹಾಕಬೇಕು, ಅದು ತುಂಬ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿ ಘಮ ಕೊಡುತ್ತೆ. ಶಾಖಾವೃತ ಸ್ಟಾರ್ಟ್ ಮಾಡಿ ಆನಂತರ ದಧಿವೃತಕ್ಕೆ ಬರುವಾಗ ಕೆಲವರಿಗೆ ಸ್ವಲ್ಪ ಭೇದಿ ಆಗುತ್ತೆ. ಯಾಕಂದರೆ ಒಂದೇ ಸಲಕ್ಕೆ ಕಾಯಿ ಮೆಣಸು, ಉಪ್ಪು, ಹುಳಿ, ಖಾರ ತಿನ್ನೋದ್ರಿಂದ ಅದನ್ನ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಈಗ ನೋಡಿ ಇದು ಹುರಿದಾಗಿದೆ ನೋಡ್ಬೋದು. ಈಗ ಚಟ್ನಿಗೆ ನೋಡಿ ಹುರಿಗಡಲೆ ಸೇರಿಸಿ ಸಲ ಚಟ್ನಿ ಮಾಡಿದ್ದೀನಿ. ಕಾಯಿಮೆಣಸು, ಶುಂಠಿ, ಸ್ವಲ್ಪ ಇಂಗು, ತೆಂಗಿನಕಾಯಿ, ಒಂದೆಲಗ ಎಲ್ಲ ಸೇರ್ಕೊಂಡು ಚಟ್ನಿ ಮಾಡಿದ್ದೀನಿ. ಪಡವಲಕಾಯಿದ್ದು ಪಲ್ಯ ಮಾಡೋಣ ಅಂತ. ಸೌತೆಕಾಯಿ ಕೋಸಂಬರಿಗೆ ನೋಡ್ಬೋದು. ಇದು ಮಂಗಳೂರು ಸೌತೆ ಬೇಯಿಸಿಟ್ಕೊಂಡಿದ್ದೀನಿ ಕಾಣ್ಬೋದು. ಇದಕ್ಕೆ ಸ್ವಲ್ಪ ಇದು ಅಲಸಂಡೆ ಕಾಳು ಮತ್ತು ಬೇಳೆ ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅಲಸಂಡೆ ಕಾಳು ಹಿಂದಿನ ಅವತ್ತು ನೆನೆಯಕ್ಕೆ ಹಾಕಿಟ್ಟಿದ್ದೆ ನಾನು ನೋಡ್ಬೋದು. ದೇವರಿಗೆಲ್ಲ ಮಾಡಬೇಕಿದ್ದು ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸಾಂಬಾರೆಲ್ಲ ದೇವ್ರಿಗೆ ಇಡಲ್ಲ, ಆದರೂ ನಾವು ಪಾರಣೆ ಮಾಡಬೇಕಿದ್ರೆ ಸರಿಯಾಗಿ ಪಾರಣೆ ಮಾಡಬೇಕಾಗತ್ತೆ. ನೋಡಿ ಅಷ್ಟೊತ್ತಿಗೆ ಚಟ್ನಿಗೆ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡೆ. ನೀವೆಲ್ಲ ಏನೇನು ಮಾಡಿದ್ದೀರಾ ಅದನ್ನ ಹೇಳ್ಕೊಂಡು ಬನ್ನಿ, ಕಮೆಂಟ್ಸಲ್ಲಿ ಹೇಳಿ ನನಗೆ. ಸಾರಿ, ದ್ವಾದಶಿಗೆ ಏನು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನಾವೇನು ಗೊತ್ತಾ, ಇವತ್ತು ನಿನ್ನೆ ಹೊರಟು ಸೋದೆಗೆ ಸಂಜೆ ಬಂದ್ವಿ, ಅದಕ್ಕೆ ನಿನ್ನೆ ವೀಡಿಯೋ ಮಾಡಿ ದ್ವಾದಶಿದು ವೀಡಿಯೋ ಹಾಕಲಿಕ್ಕಾಗಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ ಅಷ್ಟೇ, ನೋಡ್ಬೋದು. ಇದು ಸಾಂಬಾರಿಗೆ ನೋಡಿ, ಪಕ್ಕದಲ್ಲಿಗ ನೋಡಿ ಸಾಂಬಾರಿಗೆ ಇದನ್ನೆಲ್ಲ ಮಸಾಲೆ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಎದುರಿದ್ರೆ ಚೆನ್ನಾಗಾಗುತ್ತೆ. ಹುಣಸೆ ರಸ ಎಲ್ಲ ಹಾಕಿ ಕುದಿಯೋಕ್ಕೆ ಇಡಬೇಕು. ಅದನ್ನ ಜೊತೆಗೆ ಕುಕ್ಕರಲ್ಲಿಟ್ಟ ಕಾಳು ಮತ್ತು ಬೇಳೆ ಬೇಯಿಸಿಟ್ಟಿದ್ದನ್ನು ಹಾಕ್ಕೊಳ್ಬೇಕು ನಾವು. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಸೌತೆ ತುಂಬ ತಂಪು ಅಂತ ಅನಿಸುತ್ತೆ ಈ ವೆದರಿಗೆ ಇಲ್ಲಿ. ಆನಂತರ ಬೆಲ್ಲ. ಸೋದೆಯಲ್ಲಿ ತುಂಬ ರಿನಿವೇಷನ್ ಎಲ್ಲ ಆಗ್ತಾ ಉಂಟು. ಅದರ ವೀಡಿಯೋ ನಾಳೆ ಅಥವಾ ನಾಳಿದ್ದು ಹಾಕ್ತೀನಿ. ನಾಳೆ ವರಮಹಾಲಕ್ಷ್ಮಿ ಇರೋದ್ರಿಂದ ಇಲ್ಲಿ ಲಕ್ಷ್ಮೀ ಶೋಭಾನ ಎಲ್ಲ ಇರುತ್ತೆ, ಇಲ್ಲಿ ಮುಗಿಸ್ಕೊಂಡು ಬರ್ತೀನಿ ನಾನು. ನಾಡಿದ್ದು ಹಯಗ್ರೀವ ಜಯಂತಿ, ಇವತ್ತು ಶ್ರಾವಣ ಗುರುವಾರ. ನೋಡಿ ಇದು ಚಿಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಆನಂತರ ಕುದಿಯೋಕ್ಕೆ ಇಡಬೇಕು. ಆ್ಯಸ್ ಯೂಶ್ವಲ್ ನೋಡಿ, ನಾನು ಬೆಣ್ಣೆ ತೆಗೆದನ್ನ ತುಂಬ ಡೀಟೇಲಾಗಿ ತೋರಿಸಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇಗ ಬೆಣ್ಣೆ ಬಂದುಬಿಡುತ್ತೆ ನೋಡ್ಬೋದು. ನೋಡಿ ಬಂದೇ ಬಿಡ್ತು, ಒಂದು 2-3 ನಿಮಿಷದಲ್ಲಿ ಬಂದುಬಿಡುತ್ತೆ. ಅಷ್ಟನ್ನು ನಾನು ತೋರಿಸಲಿಲ್ಲ. ಆಮೇಲೆ ತಿರುಗಿಸಿ ತೆಗೆದುಬಿಟ್ರೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೆ. ನೋಡಿ ಪಡವಲಕಾಯಿದ್ದು ಬೀಜ ತೆಗೆದಿಟ್ಕೊಳ್ಳಿ, ಅದರ ತಂಬುಳಿ ಮಾಡೋಣ. ತುಂಬ ಸುಲಭದಲ್ಲಿ ಟೇಸ್ಟಿಯಾದ ತಂಬುಳಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದರ ತಂಬುಳಿ, ಇದನ್ನ ಬೀಜನ ಎಸಿಬೇಡಿ ಯಾವತ್ತು. ಇದರ ಪಲ್ಯ ಎಲ್ಲ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಆಮೇಲೆ ಬೇಗ ಹಸಿವೆ ಕೂಡ ಆಗೋದಿಲ್ಲ ನಿಮಗೆ. ಇದನ್ನ ಸ್ವಲ್ಪ ನಾನು ತೋರಿಸ್ತೀನಿ. ಆಮೇಲೆ ನೀರು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಬೇಯಕ್ಕಿಡಬೇಕು ತಂಬುಳಿಗೆ. ಆನಂತರ ನೋಡಿ ಈ ಪಡವಲಕಾಯಿನ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ಅದರ ಪಾಡಿಗೆ ಅದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟಿಲ್ಲ, ಸ್ವಲ್ಪ ಕಡಿಮೆ ಇತ್ತು, ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಬೇಯಿಸ್ಬೋದು. ಚೆಂದ ಆಗುತ್ತೆ ಇದರದ್ದು ಪಲ್ಯ. ವೆಯ್ಟ್ ಲಾಸ್ಗಂತೂ ಹೇಳಿ ಮಾಡಿಸಿದಂಥ ಪಲ್ಯ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಒಂದು ಸಲ ಮಾಡಿ ನೋಡಿ, ಇದನ್ನೆಲ್ಲ ತುಂಬಾ ಅದ್ಭುತವಾಗಿ ಬರುತ್ತೆ. ನೋಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಕಾಣ್ಬೋದು. ಅದನ್ನ ಟಾಸ್ ಮಾಡಿಬಿಟ್ಟು ಆನಂತರ ನಾವು ಅದಕ್ಕೆ ಒಂದು ಅರಿಶಿನೂ ಹಾಕ್ಕೊಳ್ಬೋದು. ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ನೋಡಿ ಅಷ್ಟೊತ್ತಿಗೆ ಇದರ ತಿರುಳನ್ನು ನೋಡಿ, ತಿರುಳಿಗೆ ಸ್ವಲ್ಪ ನೀರು, ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಬೇಯಕ್ಕಿಡಬೇಕು. ಅದು ಆರಿದ ನಂತರ ನಾನು ತೋರಿಸ್ತೀನಿ ಅದನ್ನ ನಿಮಗೆ. ಅರಿಶಿನ ಚಿಟಿಕೆ, ನೋಡಿ
ಅಷ್ಟೊತ್ತಿಗೆ ನೋಡಿ ಕೋಸಂಬರಿಗೆ ರೆಡಿ ಮಾಡಿಟ್ಕೊಂಡೆ, ನೀವು ಕಾಣ್ಬೋದು. ಕೋಸಂಬರಿಗೆ ಒಗ್ಗರಣೆ ಒಟ್ಟಿಗೆ ಹಾಕಿದೆ, ತೆಂಗಿನಕಾಯಿ ಕೂಡ ತುರಿಬೇಕಿದ್ರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ನಿಂಬೆ ಹಣ್ಣೆಲ್ಲ ಹಾಕಲಿಕ್ಕೆ ಹೋಗಿರಲಿಲ್ಲ, ಹಾಕಬೇಕಿತ್ತು, ನನ್ನ ಕೈಯಲ್ಲಿ ಯಾಕೋ ಗಡಿಬಿಡಿ ಆಯಿತು ಸ್ವಲ್ಪ. ಆನಂತರ ನೋಡಿ ಬಾಣಲಿಗೆ ಒಗ್ಗರಣೆ ಎಲ್ಲದಕ್ಕೂ ಒಟ್ಟಿಗೆ ಒಗ್ಗರಣೆ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆನ ಚಟ್ನಿಗೆ, ಕೋಸಂಬರಿಗೆ, ಪಲ್ಯಕ್ಕೆ ಎಲ್ಲನೂ ಆಗಿಬಿಡತ್ತೆ. ಆಮೇಲೆ ತಂಬುಳಿಗೆ ಮಾತ್ರ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಆನಂತರ ಕೊಟ್ಕೊಂಡೆ, ನಾನು ಅದು ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ. ನೋಡಿ ಚಟ್ನಿಗಾಯಿತು, ಇನ್ನು ಕೋಸಂಬರಿಗೆ ಅದಕ್ಕೆ ಆ ಪಡವಲಕಾಯಿನ ಹೆಚ್ಚಿಟ್ಟದನ್ನು ಹಾಕ್ಕೋಬೇಕು, ಸ್ನೇಕ್ ಗೋರ್ಡ್ ಅಂತಾರೆ ಅದಕ್ಕೆ. ಸ್ವಲ್ಪ ಅರಿಶಿನ ಹಾಕಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಬಿಡಿ. ಇದಕ್ಕೆ ಬೆಲ್ಲಗಿಲ್ಲ ಏನು ಬೇಡ. ಬೆಂದ ನಂತರ ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ರೆಡಿಯಾಗಿಬಿಡತ್ತೆ. ತುಂಬ ಸಿಂಪಲ್ ಅಡುಗೆಗಳನ್ನು ನಾನು ಮಾಡುವಂಥದ್ದು, ಮಾಡಿ ನೋಡಿ. ಜಾಸ್ತಿ ಸ್ಪೈಸಿ ಅಷ್ಟು ಒಳ್ಳೆಯದಲ್ಲ. ನೋಡಿ ತಂಬುಳಿಗೆ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಮಜ್ಜಿಗೆ ಹಾಕಿ ರುಬ್ಕೊಂಡ್ರೆ ಆಗಿಬಿಡ್ತು. ಹಾಗೇ ನೋಡಿ ಕೋಸಂಬರಿಗೂ ತೆಂಗಿನಕಾಯಿ ಹಾಕ್ಕೊಂಡೆ, ನೋಡ್ಬೋದು ನೀವಿಲ್ಲಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಷ್ಟೊತ್ತಿಗೆ ದೋಸೆಗೆ ರುಬ್ಬಿಟ್ಟಿದೆ, ಅಂದರೆ ಬಾಣಲಡ್ಡಿ ಅಂತೀವಿ ನಾವು, ಅದನ್ನ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದರೆ ಸರಿ, ಮಜ್ಜಿಗೆ ಹಾಕಿ ನೋಡಿ, ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿದರೆ ಆಗಿಬಿಡ್ತು. ಅಷ್ಟೊತ್ತಿಗೆ ಇದು ಆಗಿಬಿಡ್ತು, ನೋಡ್ಬೋದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡಿ ಎಲ್ಲನೂ ಇದೆ, ಬೆಣ್ಣೆ ಎಲ್ಲ ಇದೆ, ನೀವು ನೋಡ್ಬೋದು. ಮಾವಿನ ಹಣ್ಣಿನ ಹಚ್ಚಿಬಿಟ್ಟು ಬೆಲ್ಲ ಹಾಕಿ ಇಟ್ಟಿದ್ದೆ ಅಷ್ಟೇ, ರಸಾಯನ ಮಾಡಲಿಲ್ಲ ನಾನು. ನೋಡಿ ಕೋಸಂಬರಿ, ಪಲ್ಯ, ಬೆಣ್ಣೆ ಎಲ್ಲನೂ, ಚಟ್ನಿ, ಮಜ್ಜಿಗೆ, ನೋಡಿ ತಂಬುಳಿ ಎಲ್ಲ ಇದೆ ಅಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.